ಆಂಬ್ಯುಲೆನ್ಸ್ ಚಾಲಕನ ಮೇಲೆ ಬೆಂಗಳೂರು ಮೂಲದ ವ್ಯಕ್ತಿಯೊಬ್ಬರಿಂದ ಹಲ್ಲೆ ನಡೆದಂತಹ ಘಟನೆ ಬೆಂಗಳೂರು ಬೆಳ್ತಂಗಡಿ ತಾಲೂಕಿನ ಲಾಯ್ಲದಲ್ಲಿ ನಡೆದಿದೆ. ಸೀರಿಯಸ್ ಕೇಸ್ ವಿಚಾರವಾಗಿ ಕಡಬದಿಂದ ನೆರೆಯಕ್ಕೆ ಬರುತ್ತಿದ್ದ ಆಂಬ್ಯುಲೆನ್ಸ್ ಲಾಯ್ಲಾ ತಲುಪುತ್ತಿದ್ದಂತೆ ಓವರ್ಟೇಕ್ ಮಾಡಿದ ವಿಚಾರವಾಗಿ ಈ ಒಂದು ಹಲ್ಲೆ ನಡೆಸಲಾಗಿದೆ. ಬೆಂಗಳೂರಿನ ಇಬ್ಬರು ವ್ಯಕ್ತಿಗಳು ಆಂಬ್ಯುಲೆನ್ಸ್ ಅನ್ನು ತಡೆದು ಚಾಲಕನ ಮೇಲೆ ಹಿಗ್ಗಾಬೊಗ್ಗಾ ಹಲ್ಲೆ ನಡೆಸಿರುವ ಆರೋಪ ಕೇಳಿ ಬಂದಿದೆ. ಆಂಬ್ಯುಲೆನ್ಸ್ ಚಾಲಕ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ತುಂಬಾ ಜನ ಸೇರಿದ್ದಾರೆ ಸರ್. ಅಷ್ಟೊತ್ತಿಗೆ ಅಲ್ಲಿ ಬಂದ್ಬಿಟ್ಟು ಗಾಡಿ ಡೋರ್ ತೆಗೆದ್ಬಿಟ್ಟು ನನಗೆ ಒದ್ದಿದ್ದಾರೆ ಸರ್. ಇಲ್ಲಿಗೆಲ್ಲ ಒದ್ದಿದ್ದಾರೆ ಸರ್. ಕಾಲೆಲ್ಲ ಒದ್ದಿದ್ದಾರೆ, ಶರ್ಟ್ ಎಲ್ಲ ಹರಿದೋಗಿದೆ ಸರ್. ಅವ್ರ ಕೈ ಬೆರಳು ಆಮೇಲೆ ನೈಲ್ದೆಲ್ಲ ತುಂಬ ಮಾರ್ಕ್ ಇದೆ ಸರ್. ಇಲ್ಲೆಲ್ಲ ವೆಟರ್ನರಿ ಹಾಸ್ಪಿಟ್ಲಿಂದ ಆ್ಯಂಬುಲೆನ್ಸ್ ಡ್ರೈವರ್ ನಾನು ರಕ್ಷಿತ್ ಅಂತೇಳಿ ಇಲ್ಲಿ ನೆರಿಯದಲ್ಲಿ ನಮಗೆ ಕೇಸ್ ಇತ್ತು. ಪೇಷಂಟ್ ಹತ್ತಿ ಹೆಂಗೆ ಎಮರ್ಜೆನ್ಸಿ ಕೇಸ್ ಬೋರ್ಡ್, ಎಮರ್ಜೆನ್ಸಿ ಕೇಸ್ ಬೋರ್ಡ್ ಮುಕ್ಳಿಗೆ ಎಷ್ಟು ಬಂಡಲ್ ಆಗ್ತಾ ಬುಜಿ ಬಂಡಲ್ ಸರ್. ನಾನು ಹೇಳ್ತಿಲ್ವ ಸರ್, ಹಂಗಿಲ್ಲ ಸರ್. ಸರ್ ಕೈ ಹಾಕ್ಬಿಡಿ ಸರ್, ಕೈ ಹಾಕ್ಬಿಡಿ ಸರ್, ಕೈ ಹಾಕ್ಬಿಡಿ. ಸರ್ ಎದುರು ನಾವು ಅಲ್ಲಿಂದ ಎಮರ್ಜೆನ್ಸಿ ಬರ್ತಿದೀವಿ ಸರ್. ಪುತ್ತೂರಿಂದ ಎಮರ್ಜೆನ್ಸಿ ಬರ್ತಿದೀವಿ ಸರ್. ಅರ್ಥ ಮಾಡ್ಕೊಳ್ಳಿ ಸರ್, ಗಾಡಿ ಸರ್ 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 ಬಿಡಿ ಸರ್, ಸರ್ ಸರ್ ಬಿಡಿ ಸರ್. ಗಾಡಿ ಏನಾಯ್ತು ಅಂತ ಗೊತ್ತಾ ನಿಮ್ಗೆ? ಏನಾಯ್ತು ಅಂತ ಗೊತ್ತಾ? ಗೊತ್ತಿಲ್ಲ ನಿಮ್ಗೆ ಗೊತ್ತಾ? ಗೊತ್ತಾ